ತೆಲಂಗಾಣದ ವಾರಂಗಲ್ ನಗರದಲ್ಲಿ ಹೃದಯ ವಿದ್ರಾವಕ ಘಟನೆಯೊಂದು ನಡೆಸಿದೆ. ತಾಯಿ ಮತ್ತು ಆಕೆಯ ಇಬ್ಬರು ಪುಟ್ಟ ಹೆಣ್ಮಕ್ಕಳು ಈಜುಕೊಳದಲ್ಲಿ ಮುಳುಗಿ ನಿಗೂಢವಾಗಿ ಮೃತಪಟ್ಟಿದ್ದಾರೆ. ಇದು ಕೇವಲ ಆಕಸ್ಮಿಕವೇ ಅಥವಾ ವ್ಯವಸ್ಥಿತ ಸಂಚೆ ಎಂಬ ಅನುಮಾನ ವ್ಯಕ್ತವಾಗಿದೆ. 26 ವರ್ಷದ ಫರ್ಹತ್ ಮತ್ತು ಆಕೆಯ ಮಕ್ಕಳಾದ 8 ವರ್ಷದ ಉಮೇರಾ ಮತ್ತು 6 ವರ್ಷದ ಆಯೇಷಾ ಮೃತಪಟ್ಟವರು. ಈ ಕುಟುಂಬ ಸ್ವಂತ ಈಜುಕೊಳ ಹೊಂದಿದ್ದು, ಈ ಈಜುಕೊಳವನ್ನ ಪ್ರವಾಸಿಗರಿಗೆ ಬಾಡಿಗೆಗೆ ನೀಡಲಾಗ್ತಾ ಇತ್ತು ಮತ್ತು ಇದೇ ಅವರ ಜೀವನೋಪಾಯವಾಗಿತ್ತು. ಫರತ್ ಮತ್ತು ಮಕ್ಕಳು ಕುಟುಂಬದ ಇತರ ಸದಸ್ಯರೊಂದಿಗೆ ಈಜುಕೊಳದ ಬಳಿ ಹೋಗಿದ್ರು. ಕೆಲವೇ ನಿಮಿಷಗಳ ನಂತರ ಮೂವರು ನೀರಿನಲ್ಲಿ ಮುಳುಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾರೆ. ತಕ್ಷಣವೇ ಅವರನ್ನ ವಾರಂಗಲ್ನ ಎಂಜಿಎಂ ಆಸ್ಪತ್ರೆಗೆ ದಾಖಲಿಸಲಾಗಿತ್ತಾದ್ರೂ ಅಷ್ಟರಲ್ಲಿ ಅವರು ಮೃತಪಟ್ಟಿದ್ದಾರೆ ಅಂತ ವೈದ್ಯರು ಘೋಷಿಸಿದ್ದಾರೆ. ಫರತ್ ಅವರ ಪತಿ ಅಜರುದ್ದೀನ್ ಇದೊಂದು ಆಕಸ್ಮಿಕ ಅಂತ ಪೊಲೀಸರಿಗೆ ತಿಳಿಸಿದ್ದಾರೆ. ಅವರು ಈಜುಕೊಳದ ಬಳಿ ನಿಂತಿದ್ದಾಗ ಆಕಸ್ಮಿಕವಾಗಿ ಜಾರಿ ಬಿದ್ದು ನೀರಿನಲ್ಲಿ ಮುಳುಗಿದ್ದಾರೆ ಅಂತ ಹೇಳಿದ್ದಾರೆ. ಆದರೆ ಫರತ್ ತಂದೆ ಅಲಿ ಅವರು ಪತಿ ಅಜರುದ್ದೀನ್ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ನನ್ನ ಮಗಳಿಗೆ ಕಳೆದ ಕೆಲವು ದಿನಗಳಿಂದ ಪತಿಯಿಂದ ಭಾರೀ ಕಿರುಕುಳ ಇತ್ತು. ಫರತ್ ಈಗ ಮತ್ತೆ ಗರ್ಭಿಣಿಯಾಗಿದ್ದು ಅಜರುದ್ದೀನ್ಗೆ ಮತ್ತೊಂದು ಹೆಣ್ಣು ಮಗು ಬೇಡವಾಗಿತ್ತು. ಆತ ಆಕೆಯನ್ನ ಗರ್ಭಪಾತ ಮಾಡಿಸಿಕೊಳ್ಳುವಂತೆ ಒತ್ತಾಯಿಸ್ತಾ ಇದ್ದ. ಇದು ಆಕಸ್ಮಿಕ ಸಾವಲ್ಲ, ಇದರ ಹಿಂದೆ ದೊಡ್ಡ ಸಂಚಿದೆ ಅಂತ ದೂರು ದಾಖಲಿಸಿದ್ದಾರೆ.